ವಿಟ್ಲ ಕುಲಾಲ ಸಂಘದ 22ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸನ್ಮಾನ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಮಕ್ಕಳಿಗೆ ಸಂಸ್ಕಾರ ನೀಡುವ ಕಾರ್ಯ ಮನೆಯಿಂದ ನಡೆಯಬೇಕು. ಇದರಿಂದ ಸಂಸ್ಕಾರಯುತ ಸಮಾಜ ನಿರ್ಮಾಣಗೊಳ್ಳುತ್ತದೆ. ಸಮಾಜದ ಏಳಿಗೆಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಹೇಳಿದರು. ಸಮಾಜ ಕಟ್ಟುವ ಕೆಲಸ ಇಡೀ ದೇಶದ ಪ್ರತಿಯೊಂದು ಪ್ರಜೆಗಳ ಮನ್ಪಡೆಯ ಕರ್ತವ್ಯ. ಇಡೀ ಪಾಶ್ಚಾತ್ಯ ರಾಷ್ಟ್ರಗಳ ಪಡೆ ಈ ದೇಶಗಳ ಪಡೆ ಆ ದುರ್ಗುಣವನ್ನು ಕೂಡಬಹುದು ಸದ್ಗುಣಶೀಲತೆ ನಮ್ಮ ಮನ್ಪರ ಪ್ರಯತ್ನ ಮಾಡ್ಬೋಣ, ನಮ್ಮ ಯೋಚನೆ ಮಾಡ್ಬೋಣ. ಇಡೀ ಮೊಬೈಲ್ ಟಿವಿ ಇಡೀ ಮಾರಕ ಒಂದುಂಟು. ಡ್ರಗ್ಸ್ ಎಂದಲ್ಲ ಮಾರಕನೇ, ಡ್ರಗ್ಸ್ ಎಂದು ಮಾರಕ, ಐಟಿ ಮೊಬೈಲ್ ಟಿವಿలో ಅದೇ ಮಾರಕ. ಶ್ರೀ ಸತ್ಯನಾರಾಯಣ ಪೂಜೆಯ ಧಾರ್ಮಿಕ ವಿಧಿವಿಧಾನಗಳು ಉದಯೇಶ್ ಕೆದಿಲಾಯ ಅವರ ನೇತೃತ್ವದಲ್ಲಿ ನಡೆಯಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೋಕ್ಷಿತ್ ಕುಮಾರ್, ಅಭಿಷೇಕ್, ಯಶಸ್ವಿ, ತ್ರಿಶಾಲಿ, ಸ್ವರ್ಣ ಅವರನ್ನು ಸನ್ಮಾನಿಸಲಾಯಿತು. ನಿವೃತ್ತ ಬಿಎಸ್ಎಫ್ ಕಮಾಂಡೆಂಟ್ ಚಂದಪ್ಪ ಮುಲ್ಯಡಿ, ಕುಲಾಲ ಸಂಘದ ಅಧ್ಯಕ್ಷ ಬಿಕೆ ಪಾಪು, ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷ ರಮಾನಾಥ ಬೆಟ್ಲ, ಮಹಿಳಾ ಸಂಘದ ಅಧ್ಯಕ್ಷೆ ಸುಚಿತ್ರಾ ರಮಾನಾಥ್, ಅರುಣಾಕರ ಪೆರ್ವಾಚಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಸುರೇಶ್ ಕುಲಾಲ್, ಕಾರ್ಯದರ್ಶಿಗಳಾದ ರಮೇಶ್ ಕುಲಾಲ್ ಪುಣಚ, ಮಲ್ಲಿಕಾ ನಾರಾಯಣ್, ಬಾಲಕೃಷ್ಣ ಎಂ ಅಳಿಕೆ, ನಾರಾಯಣ್ ಮೂಲ್ಯ ಪುಣಚ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24 ಸಮನ್ ವಿಟ್ಲ.